ಕಾಪು ವಿಧಾನಸಭಾ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಶೀತಲ ಸಮರ ನಡೆಯುತ್ತಿದ್ದು, ಇಬ್ಬರ ನಡುವೆ ವಾಕ್ಸಮರ ಆರಂಭವಾಗಿದೆ. ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ಅವರಿಂದ ಈ ವಾಕ್ಸಮರ ಆರಂಭವಾಗಿತ್ತು. ಸದ್ಯಕ್ಕಂತೂ ಇದು ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ಏನಿದು ಹಾಲಿ ಮಾಜಿಗಳ ಜಟಾಪಟಿ? ಎಲ್ಲಿದೆ ಡೀಟೇಲ್ಸ್? ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಾಲಿ ಮಾಜಿಗಳ ಫೈಟಿಂಗ್. ಜಿದ್ದಿಗೆ ಬಿದ್ದು ಹೇಳಿಕೆ ನೀಡುತ್ತಿರೋ ಹಾಲಿ ಮಾಜಿ ಶಾಸಕರು. ಹಾಲಿ ಮಾಜಿಗಳ ವಾಕ್ಸಮರಕ್ಕೆ ಮೂಕ ಪ್ರೇಕ್ಷಕರಾದ ಮತದಾರರು. ಕ್ಷೇತ್ರದಲ್ಲಿ ಕೆಲವೊಂದು ಕಾಮಗಾರಿಗಳ ಬಗ್ಗೆ ಶಾಸಕರ ಇಚ್ಛಾಶಕ್ತಿಯ ಕೊರತೆ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ಕಾಪು ಕ್ಷೇತ್ರ ನಿರ್ಲಕ್ಷ್ಯ ಆಗ್ತದೆ ಅಂತೇಳಿ ಹೇಳಿದ್ದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಅದಕ್ಕೆ ಹೇಳಿಕೆ ಕೊಟ್ಟು ಪತ್ರಿಕಾಗೋಷ್ಠಿ ಮಾಡಿ ರಾಜೀನಾಮೆ ಕೊಡಬೇಕು, ನಿವೃತ್ತಿ ಆಗಬೇಕು ಅಂತ ಹೇಳಿದರು. ಹೆಚ್ಚಿನ ನಿಮಿಷ ನನಗೆ ಕೂಡ ಈ ಕ್ಷೇತ್ರದಲ್ಲಿ 69,000 ಜನ ವೋಟ್ ಕೊಟ್ಟಿದ್ದಾರೆ. ನಾನು ಹಿಂದಿನಿಂದ ಕೂಡ ನನ್ನ ಅಧಿಕಾರ ಇರಲಿ ಇಲ್ಲದೇ ಇರಲಿ ನನ್ನ ಶಕ್ತಿ ಮೀರಿ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ. ಇಂಥ ಸಮಯದಲ್ಲಿ ನನ್ನ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ ಶಾಸಕರು. ಇದು ಸ್ವತಃ ಕಾಪು ಕ್ಷೇತ್ರದ ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ಅವರೇ ಹೇಳಿರೋ ಮಾತುಗಳು. ಸಭಾ ಕಾರ್ಯಕ್ರಮವೊಂದರಲ್ಲಿ ಇವರಾಡಿದ ಮಾತು ಇಂದು ಕಾಪು ಕ್ಷೇತ್ರದಲ್ಲಿ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ಸಭೆಯಲ್ಲಿ ಕಾಪು ಕ್ಷೇತ್ರದ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಎಂದು ಹೇಳಿಕೆ ನೀಡಿದ್ರು. ಇಲ್ಲಿಂದ ಆರಂಭವಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ವಾಕ್ಸಮರ ಇನ್ನೂ ಕೂಡ ನಿಂತಿಲ್ಲ. ಹೇಳಿಕೆಗೆ ಪ್ರತಿ ಹೇಳಿಕೆ ನೀಡುವ ಮೂಲಕ ತಾವಾಡಿದ್ದೇ ಸರಿ ಅಂತ ವಾದ ನಡೆಸಲಾಗ್ತಾ ಇದೆ. ಇನ್ನು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟ ಸ್ಥಳೀಯ ನಾಯಕರು ತಮ್ಮ ನಾಯಕರ ಬೆಂಬಲಕ್ಕೆ ನಿಂತು ವಾದ ಮಂಡಿಸಿದ್ದಾರೆ. ಈ ರೀತಿಯ ಆರೋಪಗಳನ್ನು ಮಾಡ್ತಾ ಹೋದರೆ ಪ್ರಾಯಶಃ ಈಗಾಗಲೇ ಜನಪ್ರಿಯತೆಯನ್ನು ಕಳೆದುಕೊಂಡಂಥ ಜನನಾಯಕರು ನೀವು. ಈಗಾಗಲೇ ತಮಗೆ 2 ಸರ್ತಿ ಕಾಪು ಕ್ಷೇತ್ರದ ಜನ ನಿಮಗೆ ಉತ್ತರ ಕೊಟ್ಟಿದ್ದಾರೆ. ನೀವು ಮತ್ತೆ ಚುನಾವಣೆಗೆ ನಿಂತರೂ ನಾವು ಬಿಜೆಪಿಯ ಕಾರ್ಯಕರ್ತರು ಮತ್ತು ಇಡೀ ಕಾಪು ಕ್ಷೇತ್ರ ಜನತೆ ನಿಮ್ಮನ್ನು ಸೋಲಿಸಿಯೇ ಶತಸಿದ್ಧ. ಜಿಲ್ಲಾಧ್ಯಕ್ಷರು ಅವರ ಪಕ್ಷವನ್ನು ಬಿಟ್ಟು ನಮ್ಮ ಪಕ್ಷದ, ಅದು ಕೂಡ ಹಿರಿಯ ನಾಯಕರು, ಅದು ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿ ಅಧ್ಯಕ್ಷರ ಮೇಲೆ ನಿವೃತ್ತಿ ಆಗಬೇಕಂತೇಳಿ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕೆಂತೇಳಿದರೆ ಅವರು 2 ಬಾರಿ ಸೋತಿದ್ದಾರೆ ಅಂತೇಳಿ. ಸ್ವತಃ ಅವರೇ ಅಧ್ಯಕ್ಷರು ಅಲ್ಲಿ ಸ್ಪರ್ಧೆ ಮಾಡಿ ತಮ್ಮ ಇಡುಗಂಟನ್ನು ಕಳ್ಕೊಂಡ್ರು ಕೂಡ ಅವರು ರಿಸೈನ್ ಮಾಡಲಿಲ್ಲ, ಅವರು ನಿವೃತ್ತಿ ಆಗಲಿಲ್ಲ. ಅವರಿಗೆ ಪ್ರಮೋಷನ್ ಆಗಿ ಇವತ್ತು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು ಇನ್ನೊಂದು ಪಕ್ಷದ ಬಗ್ಗೆ ಅವರಿಗೆ ಯಾಕೆ ಅದು ಸುಬರಿಗೆ? ಹೀಗೆ ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆಯವರು ಮಾಡಿದ ಆರೋಪಕ್ಕೆ ಕಾಪು ಕ್ಷೇತ್ರದ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ರು. ಹೇಳಿಕೆಗೆ ಪ್ರತಿ ಹೇಳಿಕೆಯ ಮೂಲಕ 2 ಪಕ್ಷದ ನಾಯಕರು ಒಬ್ಬರ ಕಾಲು ಮತ್ತೊಬ್ಬರು ಎಳೆಯೋದಕ್ಕೆ ಆರಂಭಿಸಿದ್ರು. ಕ್ಷೇತ್ರಕ್ಕೆ ಸಿಗಬೇಕಾದ ಅನುದಾನಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಶಾಸಕರು ಆರೋಪಿಸಿದ್ರೆ, ಶಾಸಕರ ಖಾಸಗಿ ವ್ಯವಹಾರಗಳಿಗೆ ಸರ್ಕಾರದ ಅನುದಾನ ಸಿಗ್ತಾ ಇದೆ ಅಂತ ಮಾಜಿ ಶಾಸಕರು ಆರೋಪ ಮಾಡಿದ್ರು. ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ರೂ ಸಿಕ್ಕಿಲ್ಲ ಅಂತಿರೋದು ಅವರಿಗೆ ಅಭಿವೃದ್ಧಿಯ ಬಗ್ಗೆ ಇರೋ ಇಚ್ಛಾಶಕ್ತಿಯ ಕೊರತೆ ಕಾರಣ ಅಂತ ಹೇಳಿದ್ರು. ಇದಕ್ಕೆ ಪತ್ರಿಕಾಗೋಷ್ಠಿ ನಡೆಸಿ ಉತ್ತರ ನೀಡಿದ ಶಾಸಕ ಗುರ್ಮೆ ಸರ್ಕಾರ ಕೊಟ್ಟಿದ್ದೆಷ್ಟು ಅನ್ನೋ ಲೆಕ್ಕವನ್ನ ಕೊಟ್ಟಿದ್ರು. ಇವತ್ತು ಸರ್ಕಾರ ಬಂದ ನಂತರ ಶಾಸಕರಿಗೆ ಬರುವಂಥ ನಿಧಿ 1 ವರ್ಷದಲ್ಲಿ 2 ಕೋಟಿ ರೂಪಾಯಿ, ಅದು ಕಳೆದ ವರ್ಷ ರಿಲೀಸ್ ಆಗಿದೆ. ಈ ಪ್ರಥಮ ಹಂತದ್ದು ಕೂಡ ಈ ವರ್ಷದಲ್ಲಿ ಕೂಡ 55 ಲಕ್ಷ ರೂಪಾಯಿ ಆಲ್ರೆಡಿ ರಿಲೀಸ್ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಅನುದಾನಗಳು, ಹೆಚ್ಚಿನ ಅಂಶ ಇವರ ಸ್ವಂತ ವ್ಯಾಪಾರಕ್ಕೋಸ್ಕರ ಇರುವಂಥ ಅನುದಾನಗಳು ರಿಲೀಸ್ ಆಗ್ತಾ ಇದೆ. ಕಡಲಿಗೆ ಕಲ್ಲು ಹಾಕಿದಂಥದ್ದು, ಹಿಂದೆ ಹಾಕಿರುವಂಥದ್ದು ಸರ್ 10 ಕೋಟಿ ರೂಪಾಯಿ ಹಣ ರಿಲೀಸ್ ಆಗಿದೆ. ಆ ಅನುದಾನಗಳು ಒಂದು ಇಚ್ಛಾಶಕ್ತಿ ಇಲ್ಲದ ಕಾರಣ ಇವತ್ತು ಆ ಅನುದಾನಗಳು ಬರುವಂಥ ಅವಕಾಶಗಳಾಗಲಿಲ್ಲ. ನಿನ್ನೆ ಏಕಾಏಕಿ ವಿನಯ್ ಕುಮಾರ್ ಸೊರಕೆ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಮೇಲೆ ಒಂದಿಷ್ಟು ಆಪಾದನೆಯನ್ನ ನಿಷ್ಕ್ರಿಯ ಶಾಸಕರು ಅಂತ ಆಪಾದನೆ ಮಾಡಿದ್ದಾರೆ. ಮೊನ್ನೆ ಯಾವುದೋ ನಿನ್ನೆ ಲೆಕ್ಕ ಕೊಡ್ತಿದ್ರು 2 ಕೋಟಿ ಬಂತು, 50 ಲಕ್ಷ ಬಂತು ಅಂತೇಳಿ. ಸುಮಾರು 2,52,000 ಜನ ಸಂಖ್ಯೆ ಇರ್ತಕ್ಕಂಥ ಕಾಪು ಕ್ಷೇತ್ರದಲ್ಲಿ ಇವತ್ತು ಅದು ನಮ್ಮ ಆನೆ ಒಟ್ಟಿಗೆ ನಿಮ್ಮ ಸಣ್ಣ ಅರೆಕಾಸಿನ ಮಜ್ಜಿಗೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಅನುದಾನ ಬರ್ತದಿಲ್ಲ ಅಂತಲ್ಲ. ಮಂಗಳ ವೈದ್ಯ ಯಾವ್ದಾಗಿದೆ ಅದನ್ನ ಆಗಿಲ್ಲ ಅಂತ ಹೇಳ್ಬಾರ್ದು. ನಾವು 1 ಕೋಟಿ ಅನುದಾನ ಕೊಟ್ಟಿದ್ದಾರೆ, ಕೆಲಸ ಅವರೇ ಬಾಯಿಂದ ಹೇಳಿದ್ದಾರೆ, ಕೆಲಸ ಪ್ರಾರಂಭ ಮಾಡಿರೋ ಮಾತನ್ನು ಹೇಳಿದ್ದಾರೆ. ನಮ್ಮ ಪ್ರತಿಯೊಂದು ಆಡಳಿತ ವ್ಯವಸ್ಥೆ ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಅಧಿಕಾರಿಗಳನ್ನು ಎದುರಿಸೋದು ಇರ್ಬೋದು,
ಒಂದು ರೀತಿಯಲ್ಲಿ ನಮಗೆ ಹಸ್ತಕ್ಷೇಪ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಳ್ಳೇದಲ್ಲ. ಇನ್ನು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಕ್ಷೇತ್ರದ ಆಡಳಿತ ವ್ಯವಸ್ಥೆಯಲ್ಲಿ ಮಾಜಿ ಶಾಸಕರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜಕೀಯ ನನಗೆ ಗಂಜಿ ಕೇಂದ್ರ ಅಲ್ಲ ಎಂದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ವಿನಯ್ ಕುಮಾರ್ ಸೊರಕೆಯವರ ವ್ಯವಹಾರ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನನಗೆ ಯಾವುದೇ ಅಕ್ರಮ ವ್ಯವಹಾರ ಇಲ್ಲ ಅಂತ ಹೇಳಿದ್ರು. ಈ ವಿಚಾರ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿ ವಿನಯ್ ಕುಮಾರ್ ಸೊರಕೆ ಹಾಲಿ ಶಾಸಕರ ರೆಸಾರ್ಟ್ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ನನಗೆ ಯಾವುದು ಇಲ್ಲಿಗಲ್ ಬಿಸಿನೆಸ್ ನನ್ನ ಹತ್ರ ಇಲ್ಲ. ಕಾನೂನು ಬದ್ಧವಾಗಿ ಈಗಲ್ಲ, 40 ವರ್ಷಗಳಿಂದ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಹೇಳಿಕ್ ಹೋದ್ರೆ ಇವರ ವ್ಯವಹಾರ ಏನು? ನನಗೆ ರಾಜಕಾರಣ ಗಂಜಿ ಕೇಂದ್ರ ಅಲ್ಲ. ಇವರ ವ್ಯವಹಾರ ಏನಾಗಾದ್ರೆ ಬದುಕಿಗೆ ಇವರು ಏನ್ ಮಾಡ್ಕೊಳ್ತಾರೆ? ನಾನು ತುಂಬಾ ನನಗೆ ನೋವಾಗ್ತದೆ. ನಾನು ಈ ತರ ಯಾರು ಮಾತಾಡಿಲ್ಲ, ನನಗೆ ಬರಲಿಲ್ಲ. ಮತ್ತೆ ರಾಜಕಾರಣದಲ್ಲಿ ಈ ರೀತಿ ಪರಿಸ್ಥಿತಿ ಬರ್ತದೆ ಅಂತ ಅನ್ಕೊಂಡಿಲ್ಲ. ಇಂಥ ಸಮಯದಲ್ಲಿ ನನ್ನ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ ಶಾಸಕರು. ನನಗೆ ರಾಜಕೀಯ ಅನ್ನುವಂಥದ್ದು ಗಂಜಿ ಕೇಂದ್ರ ಅಲ್ಲ, ನಾನು ವ್ಯವಹಾರಕ್ಕೋಸ್ಕರ ಉಪಯೋಗ ಮಾಡಿಲ್ಲ ಅಂತೇಳಿ. ಇವತ್ತು ನನಗೆ ಪೆನ್ಷನ್ ಬರ್ತದೆ. ಲೋಕಸಭಾ ಸದಸ್ಯನಾಗಿದ್ದ ಸಮಯದಲ್ಲಿ, ಶಾಸಕರಾಗಿದ್ದ ಸಮಯದಲ್ಲಿ ಆ ಪೆನ್ಷನ್ನಲ್ಲಿ ನನ್ನ ಕೈಲಾದಂಥ ಜನಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದರೆ ಶಾಸಕರು ವ್ಯವಹಾರಕ್ಕೋಸ್ಕರ ಉಪಯೋಗ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅವರು ಪಾಲ್ದಾರರಾಗಿ ಒಂದು ರಿಸಾರ್ಟ್ ಇಲ್ಲಿ ಪ್ರಾರಂಭ ಆಗಿದೆ. ಆ ರಿಸಾರ್ಟಿಗೆ CRZ ಪರ್ಮಿಷನ್ ಇಲ್ಲ, ಆ ರಿಸಾರ್ಟಿಗೆ ಫೈರ್ ಪರ್ಮಿಷನ್ ಇಲ್ಲ, ಆ ರಿಸಾರ್ಟಿಗೆ ಇವತ್ತು ಒಂದು ರೀತಿಯಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ. ಇವೆಲ್ಲವೂ ಕೂಡ ಇರುವಂಥ ಸಮಯದಲ್ಲಿ ಇವತ್ತು ಕಂಪ್ಲೀಷನ್ ರಿಪೋರ್ಟ್ ಯಾವ ರೀತಿ ಬಂತು, ಇವತ್ತು ಅದೇ ರೀತಿಯಾಗಿ ಅದಕ್ಕೆ ಕರೆಂಟ್ ಇವತ್ತು ಒದಗಿಸುವಂಥ ಕೆಲಸ ಕಾರ್ಯ ಯಾವ ರೀತಿ ಆಯಿತು ಅನ್ನೋದು ಯಕ್ಷ ಪ್ರಶ್ನೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ರಾಜಕೀಯ ಹಾಗೂ ವೈಯಕ್ತಿಕ ದಾಳಿಯ ಮೂಲಕ ಹಾಲಿ ಹಾಗೂ ಮಾಜಿ ಶಾಸಕರ ವಾಕ್ಸಮರ ನಡೀತಾನೇ ಇದೆ. ಆದ್ರೆ ಮತದಾರರು ಮಾತ್ರ ಮೌನವಾಗಿ ಎಲ್ಲವನ್ನ ಗಮನಿಸ್ತಾ ಇದ್ದು ಯಾರು ಸರಿ ಯಾರು ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಈ ವಾಕ್ಸಮರದ ನಡುವೆ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗದೇ ಇರಲಿ ಅನ್ನೋದು ಎಲ್ಲರ ಆಗ್ರಹ ಕೂಡ. ಪ್ರಮು ಸುವರ್ಣ ಕಟಪಾಡಿ, ನವಕುಂಡ ನ್ಯೂಸ್, ಉಡುಪಿ.